ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ಲಾಗ್ಸ್. ವೀಕ್ಷಕರೇ, ಇವತ್ತೊಂದು ಮದುವೆಗೆ ಹೋಗ್ಲಿಕ್ಕುಂಟು. ಹಾಗೆ ಇನ್ನೀಗ ಸ್ವಲ್ಪ ಹೊತ್ತಲ್ಲಿ ಹೊರಡೋದು. ಚುಪ್ಪಿ ಅಂತ ಹೇಳಿ, ಹುಡುಗನ ಹೆಸರು ಗೊತ್ತಿಲ್ಲ, ಹುಡುಗಿ ಹೆಸರು ಚುಪ್ಪಿ ಅಂತ ಹೇಳಿ. ಹಾಗೆ ಮಂಗಳೂರಿನಲ್ಲಿ ಮದುವೆ. ಹಾಗೆ ಇನ್ನೀಗ ಹೊರಡಿ ಎಲ್ಲ ಆಯಿತು. ಇನ್ನೀಗ ಸ್ವಲ್ಪ ಹೊತ್ತಲ್ಲಿ ಹೋಗುವ ಅಂತೇಳಿ. ಸ್ವಲ್ಪ ಬಿಸಿಲು ಕಡಿಮೆ ಉಂಟು, ಆದರೆ ಸಹ ಬಿಸಿಲು ಒಂದು ಸಾರಿ ಕಡಿಮೆ ಆಗ್ತದೆ, ಒಂದು ಸಾರಿ ಜಾಸ್ತಿ ಆಗ್ತದೆ. ಹಾಗೆ ಎಲ್ಲ ರೆಡಿ ಆಯಿತು, ನಂದೆಲ್ಲ ಹೊರಟಾಯ್ತು. ಇನ್ನು ಮಗನದ್ದು ಇನ್ನು ಹೊರಡಿ ಆಗಬೇಕಷ್ಟೇ. ಯಾಕೆ ಇನ್ನು ಅವನದ್ದು ಹೊರಟಾದರೆ ಆಯಿತು. ವೀಕ್ಷಕರೇ, ನೋಡೋ. ಬೇಗ ಹೊರಡು. ಮದುವೆಗೆ ಹೊರಟೆಲ್ಲ ಆಯಿತು, ಇನ್ನು ಹೊರಡೋದು. ನಮ್ಮ ಮಹಾನ್ ಒಂದು ಹೊರಡಲಿಕ್ಕೆ ಕೇಳುವುದಿಲ್ಲ. ನಾವು ಮದುವೆಗೆ ಹೊರಟು ಹೋಗ್ತಾ ಇದ್ದೇವೆ. ಭಾರಿ ಜೋರು ಬಿಸಿಲಿನಲ್ಲಿ ಅಂತೂ ಹೋಗಲಿಕ್ಕೇನೆ ಆಗೋದಿಲ್ಲ. ಅದರಿಂದ ನಾವು ಬೈಕಿನಲ್ಲಿ ಇವತ್ತು ಹೊರಟದ್ದು. ಯಾಕಂದರೆ ನಾವು ಮೂವರೇ ಇದ್ದಲ್ಲಿ 4-5 ಜನ ಆದರೆ ನಾವು ಕಾರಲ್ಲಿ ಹೋಗಿದ್ವಿ. ಬನ್ನಿ. ಬೇಡ ಅವನಿಗೆ ಕೆಮ್ಮಲ್ಲ, ಎಂಥದ್ದು ಬೇಡ. ಆಚೆ ಹೋಗ್ಬೇಡಿ.
ಕ್ಯಾಮ್ರಾದಲ್ಲಿ ಮತ್ತು ಸೆಲ್ಫಿಗೆ ಆಗ್ತದೆ. ರೆಡಿ? ಹಾಂ, ನಿಲ್ಲಿ, ತೆಗೆಯೋ. ಫುಲ್ಲು ಲೈನ್, ಬ್ರಿಡ್ಜ್ ಹಾಕಿಲ್ಲ, ಫುಲ್ ಕೂತ್ಕೊಂಡು ಹಾಕಿ. ಉಪ್ಪಿನಕಾಯಿ ಬೇಡ. ಸಾಕಾ? ಅನ್ನ ಬೇಕಾ? ನಾವು ಮದುವೆಯಲ್ಲಿ ಇವಾಗ ಊಟ ಮಾಡಿ ಎಲ್ಲ ಆಯ್ತು. ಭರ್ಜರಿ ಊಟ ನೋಡಿ, ಎಲ್ಲ ಜನ ಊಟ ಮಾಡ್ತಿದ್ದಾರೆ ನೋಡಿ. ಎರಡೆರಡು ಐಸ್ ಕ್ರೀಮ್ ತಿಂದು, ಎರಡೆರಡು. ಹಾಂ, ಭರ್ಜರಿ ಆಗಿದೆ. ಇನ್ನು ಹೊರಡೋದು ಅಂತೇಳಿ ಸ್ವಲ್ಪ ಹೊತ್ತಲ್ಲಿ. ಕಂಡಾಟ ಜನ, ನಮಗೆ ಊಟಕ್ಕೆ ಲೈನ್ ನಿಂತು ಸಾಕಾಯ್ತು. ಈಗ ನೋಡಿತ್ತು ಒಬ್ಬರು ಸಹ ಇಲ್ಲ, ಊಟಕ್ಕೆ ಜನವೇ ಇಲ್ಲ. ಈಗ ನಾವಾಗ ಲೈನ್ ನಿಂತು ಸಾಕಾಯ್ತು. ವೀಕ್ಷಕರೇ, ನಮ್ಮ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇವತ್ತಿನ ಮದುವೆ ಕಾರ್ಯಕ್ರಮ ಮುಗಿಯಿತು. ನಮಸ್ಕಾರ.